ಚೂರಿ ಇರಿತಕ್ಕೊಳಗಾದ ವಿದ್ಯಾರ್ಥಿನಿ ದೀಕ್ಷಾಳ ಆರೋಗ್ಯ ವಿಚಾರಣೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಇಂದು ಬೆಳಗ್ಗೆ ದೇರಳಕಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಗೆ ಭೇಟಿ ನೀಡಿ ನಡೆಸಿದ್ರು. ಹೆತ್ತವರಿಗೆ ಸಮಾಧಾನ ಹೇಳಿದ ಸಚಿವ ಖಾದರ್ ವೈಯಕ್ತಿಕವಾಗಿ ಸಹಾಯಧನವನ್ನ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ದೀಕ್ಷಾ ಆರೋಗ್ಯ ಸ್ಥಿತಿ ಚೇತರಿಸಿಕೊಳ್ತಾ ಇದೆ. ಸಕಾಲಕ್ಕೆ ಆಸ್ಪತ್ರೆ ವೈದ್ಯರ ತಂಡ ಹಾಗೂ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ನರ್ಸ್ ಹಾಗೂ ಆಂಬ್ಯುಲೆನ್ಸ್ ಮೂಲಕ ಸೇವೆ ನೀಡಿದ ಪ್ರವೀಣ್ ಅವರಿಗೆ ಅಭಿನಂದಿಸಿದ್ರು. ಆಸ್ಪತ್ರೆಯ ನರ್ಸ್ಗೆ ಶೌರ್ಯ ಪ್ರಶಸ್ತಿ ದೊರಕಿಸುವ ಭರವಸೆ ನೀಡಿದ್ರು. ಮಾದಕ ವ್ಯಸನ ಜಿಲ್ಲೆಯಲ್ಲಿ ವ್ಯಾಪಕವಾಗಿದೆ ಅನ್ನುವ ಖೇದವಿದೆ. ನಿಯಂತ್ರಣಕ್ಕೆ ಕ್ರಮ ನಿರಂತರವಾಗಿದ್ದರೂ ಮುಂದುವರಿತಲೇ ಇದೆ. ಪೊಲೀಸ್ ಇಲಾಖೆಗೆ ಇನ್ನಷ್ಟು ಒತ್ತಡ ಹಾಕಲಾಗುತ್ತೆ. ಇಂತಹ ವ್ಯಸನದಿಂದಲೇ ದೀಕ್ಷಾ ಮೇಲೆ ದಾಳಿಯಾಗಿರುವ ಸಾಧ್ಯತೆ ಇದೆ. ದೇವರ ದಯೆಯಿಂದ ಆಕೆ ಬದುಕಿ ಬರಬೇಕೆಂದು ಎಲ್ಲರ ಆಶಯ. ಆರೋಪಿ ಈಗಾಗಲೇ ಪೊಲೀಸ್ ವಶದಲ್ಲಿದ್ದಾನೆ. ಆತನ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸುವ ವಿಶ್ವಾಸ ಪೊಲೀಸ್ ಇಲಾಖೆಯಿಂದ ದೊರೆತಿದೆ. ಸಂಸದೆ ಶೋಭಾ ಆರೋಪಕ್ಕೆ ಪ್ರತ್ಯಾರೋಪ ಮಾಡೋದಿಲ್ಲ. ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕೆಂಬ ಉತ್ತಮ ಅಂಶಗಳನ್ನು ಹೇಳಿದಲ್ಲಿ ಅದನ್ನು ಸ್ವೀಕರಿಸುತ್ತೇನೆ. ಅದು ಬಿಟ್ಟು ಸಂಸದೆಯಾಗಿ ಸರಿಯಾಗಿ ಕ್ಷೇತ್ರಕ್ಕೆ ಬಾರದೆ ಕಾರ್ಯನಿರ್ವಹಿಸದವರು ಮೊದಲಿಗೆ ಅವರ ಜವಾಬ್ದಾರಿ ನಿರ್ವಹಿಸಲಿ ಎಂಬುದು ನನ್ನ ಆಶಯ ಎಂದರು. ಡಾಕ್ಟರ್ಸ್ ಆಗಿ ತಂಡ ಡಾಕ್ಟರ್ಸ್ ಮತ್ತು ನರ್ಸಸ್ ಮತ್ತು ಅವರಿಗೆ ಪುನರ್ಜೀವಿತ ಕೊಟ್ಟಿದ್ದೆ. ಅವರು ಇವತ್ತು 90% ಇವತ್ತು ಇಂಪ್ಲಿಮೆಂಟಲ್ಲಿದ್ದಾರೆ. ಆದರೂ ಕೂಡ ಇನ್ನೂ ಕೂಡ 48 hours ನಮ್ಮ ಒಂದು ಅಬ್ಸರ್ವೇಷನ್ಗೆ ಇವತ್ತು ಡಾಕ್ಟರ್ಗೆ ನೋಡಬೇಕಾಗ್ತದೆ. ಆ ರಿಯಾಕ್ಷನ್ಸ್ ಎಲ್ಲ ಸಂಬಂಧಪಟ್ಟಾಗ ಇವತ್ತು ನಾವು ಹೇಳಿದ ಮಾತಿಗೆ ರೆಸ್ಪಾನ್ಸ್ ಎಲ್ಲ ಇವತ್ತು ಇದೆ. ಆದರೂ ಡಾಕ್ಟರ್ ಬಿಟ್ಟರೆ 48 hours ತನಕ ಕೂಡ ಮತ್ತು ನಾವು ಅಬ್ಸರ್ವೇಷನ್ ಇಟ್ಕೊಳ್ಬೇಕು. ಮತ್ತು ಇಡೀ ತಂಡವೇ ಪ್ರತಿಯೊಂದು ನಿಮಿಷ ಕೂಡ ಆ ಡಾಕ್ಟರ್ ತನ್ನ ಎದೆಯಲ್ಲಿ ಹೊರಮುಂದೆ ಕೂತ್ಕೊಂಡು ಅವನ ಬಹಳ ಜಾಗ್ರತೆಯನ್ನು ನೋಡ್ತಾ ಇದ್ದಾರೆ. ಈ ಸಂದರ್ಭ ಉಳ್ಳಾಲ ನಗರಸಭೆ ಸದಸ್ಯರಾದ ರವಿಚಂದ್ರ ಗಟ್ಟಿ, ಬಾಸಿಲ್ ಡಿಸೋಜಾ ಮುಂತಾದವರು ಉಪಸ್ಥಿತರಿದ್ದರು.